ಸದಾಸುಮಾರು 50 ವರ್ಷಗಳಿಂದ ಕೋರ್ಟ್ ರಸ್ತೆಯಲ್ಲಿ ವ್ಯವಹರಿಸುತ್ತಿರುವ ರೇಡಿಯೋ ಕ್ರಾಫ್ಟ್ನ ಸಹಸಂಸ್ಥೆ ಬ್ರಾಂಡೆಡ್ ವಾಚ್ ಹಾಗೂ ಗಡಿಯಾರದ ಮಳಿಗೆ ಭೂಮಿ ಟೈಮ್ಸ್ ಫೆಬ್ರವರಿ 10ರಂದು GL1 ಮಾಲ್ನಲ್ಲಿ ಶುಭಾರಂಭಗೊಂಡಿತು. ಮಳಿಗೆಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ ಕಟ್ಟಡದ ಮಾಲಕ GL ಆಚಾರ್ಯ ಜ್ಯುವೆಲರ್ಸ್ನ ಮಾಲಕ ಬಲರಾಮ ಆಚಾರ್ಯ ಮಾತನಾಡಿ, ರೇಡಿಯೋ ಕ್ರಾಫ್ಟ್ ಮಳಿಗೆಯು ಬಹಳಷ್ಟು ಪುರಾತನ ಮಳಿಗೆಯಾಗಿ ಪುತ್ತೂರಿನಲ್ಲಿ ಮನೆ ಮಾತಾಗಿದೆ. ಈ ಮಾಲ್ನಲ್ಲಿ ಪ್ರಥಮ ವಾಣಿಜ್ಯ ಮಳಿಗೆಯಾಗಿ ರೇಡಿಯೋ ಕ್ರಾಫ್ಟ್ ಆರಂಭಗೊಂಡಿದ್ದು ಯಶಸ್ವಿಯಾಗಿ ಬೆಳೆಯಲಿ ಎಂದು ಹಾರೈಸಿದರು. ನಮ್ಮೊಂದು ಸಂತೋಷಪಟ್ಟ ವಿಚಾರ. ಆಗ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವಾಗ ಬಹಳ ಸಂಶಯಗಳಿವೆ. ಹೇಗಾದೀತ ನೇತೃತ್ವದಲ್ಲಿ ಹೇಗೆ ಇದಕ್ಕೆ ರಿಯಾಕ್ಷನ್ ಬರ್ತದೆ, ಹೇಗೆ ಸ್ಪಂದನೆ ಸಿಗ್ತದೆ ಆದೀತ ಇರುವಂತೆ. ಆಗ ಇವರು ಬಂದು ನಾನು ಅವರಿಗೆ ಬ್ರೋಷರೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಅಲ್ಲ, ಅದೆಲ್ಲ ನೋಡೋದು ಬೇಡ, ಒಂದು ಅಂಗಡಿ ಕಡೆ ಏರಿಯಾ ಮಾತ್ರ ಅಂತೇಳಿ ಇಷ್ಟು ಏರಿಯಾ ಇದಾಗೋದು ನಮಗೆ ಅಂತೇಳಿ ಧೈರ್ಯದಲ್ಲಿ. ಅಂದರೆ ಯೋಜನೆ ಪ್ರಾರಂಭ ಆಗುವುದು ಇವತ್ತು ಹೇಗೆ ಅಂತ ಹೇಳಿದ್ರೆ, ಕಟ್ಟಡ ಇಡೀ ಆದ್ಮೇಲೆ ಮತ್ತೆ ಮಾಡುವ ನಾವು ಮತ್ತೆ ಅಂಗಡಿ ತಗೊಳ್ಳುವ ಅಂತ ಹೇಳುವಂತ ಒಂದು ಮಾರುಕಟ್ಟೆಯಲ್ಲಿ ಒಂದು ಅಪರಂಬಿಕೆಯ ಒಂದು ವಾತಾವರಣ ಇದೆ. ಯಾಕೆಂದ್ರೆ ಎಲ್ಲರೂ ಇವತ್ತು ರಿಯಲ್ ಎಸ್ಟೇಟ್ ನಲ್ಲಿ ಎಷ್ಟು ತೊಂದರೆಗಳಾಗ್ತವೆ, ಎಷ್ಟೋ ದೊಡ್ಡ ಬ್ರೋಷರ್ ಮಾತ್ರ ಒಂದು ಪ್ರೊಜೆಕ್ಟ್ ಆಗುವುದಿಲ್ಲ. ಈ ರೀತಿಯಲ್ಲಿ ಇರುವಾಗ ಮಾಡಿ ಸ್ವಲ್ಪ ಹೆಲ್ಪ್ ಕೊಡ್ತಾರೆ. ನೀವು ಬಹಳ ಧೈರ್ಯದಲ್ಲಿ ನಮಗೆ ಈ ಅಂಗಡಿ ಬೇಕು, ಫಸ್ಟ್ ಇದು ಶಾಪ್ ಇದೇ ಶಾಪ್ ಅಂತ ಹೇಳಿ ಅವತ್ತು ಮಾಡಿ ಹೋಗುವಾಗ ನಮಗೆ ಈ ಮಾಲ್ನ ಪ್ರಾಜೆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದಷ್ಟು ಧೈರ್ಯ ಬರುತ್ತೆ. ಮತ್ತೆ ಈ ಉದ್ದಿಮೆ ಅವತ್ತು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ, ಖಂಡಿತವಾಗಿ ಆಗ್ತದೆ. ಯಾಕಂದರೆ ರೇಡಿಯೋ ಕ್ರಾಫ್ಟ್ ಅಂತ ಹೇಳಿದ್ರೆ ನಾವು ಸಣ್ಣದಿನಿಂದ ಕೇಳ್ತಾ ಇದ್ದ ಹೆಸರು. ಪುತ್ತೂರದಲ್ಲಿ ಏನಿದ್ರು ಕೂಡ ಒಂದು ನೇಮ್ರಾಜ್ ಒಂದು ರೇಡಿಯೋ ಇದು ಆಗ ಹೇಳಿದ್ರಲ್ಲ, ಈಗ ರೇಡಿಯೋ ಅಂತ ಹೇಳಿದ್ರೆ ಮೋಸ್ಟ್ ಪಾಪ್ಯುಲರ್ ಗ್ಯಾಜೆಟ್, ಪ್ರತಿಯೊಂದು ಮನೆಯಲ್ಲಿ ಇರಲೇಬೇಕಾದ ಒಂದು ಗ್ಯಾಜೆಟ್ ಅಂತ ರೇಡಿಯೋ. ಅದರ ಒಟ್ಟಿಗೆ ಈ ಸಂಬಂಧಿತ ವಾಚ್ಗಳು, ಗಡಿಯಾರಗಳು, ಫ್ಯಾನ್ಗಳು ಇಂಥದ್ದೆಲ್ಲ ಇರುವಂಥ ಒಂದು ಭಾಳ ಮನೆ ಮಾತಾಗಿರುವ ಹೆಸರು. ಅವರ ಎರಡನೇ ವೆಂಚರ್ ಭೂಮಿ ಟೈಮ್ಸ್ ಅಂತೇಳಿ ಭಾಳ ಸುಂದರವಾದ ಹೆಸರಿನೊಂದಿಗೆ ಒಂದು ಸುಂದರವಾಗಿ ರೂಪುಗೊಂಡಿದೆ. ಇದು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೂ ಕೂಡ ಎಲ್ಲ ನೆರೆದವರ ಪರವಾಗಿ ಇದಕ್ಕೆ ಯಶಸ್ವಿಯಾಗಿ ಅಂತೇಳಿ ಶುಭಾರೈಸುತ್ತಾ ಹೆಚ್ಚಿನ ಮಾತನಾಡುತ್ತೇನೆ. ಟೈಟಾನ್ ವಾಚ್ನ ಅಧಿಕೃತ ವಿತರಕ HS ನಾಯಕ್ ಮಾತನಾಡಿ, ಪುತ್ತೂರು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶ. ಇಲ್ಲಿಗೆ ಬ್ರಾಂಡೆಡ್ ಮಳಿಗೆಗಳ ಅವಶ್ಯಕತೆ ಇದೆ ಎಂದರು. ವೇಗವಾಗಿ ಬೆಳೆಯುವ ಆ ನಗರಕ್ಕೆ ಈಗಿನ ಕಾಲದ ಅತ್ಯಂತ ಮಾಡರ್ನ್ ಒಂದು ಗ್ಯಾಜೆಟ್ ಅನ್ನು ಕೊಡಬೇಕಂತ ಇತ್ತು. ಒಂದು ಕಾಲದಲ್ಲಿ ವಾಚ್ ಇಂಡಸ್ಟ್ರಿ ಅಂತ ಹೇಳಿದರೆ ಖಾಲಿ ಕೈಗೆ ಕಟ್ಟಿಕೊಂಡು ಟೈಮ್ ಕೊಡೋ ಇಂಡಸ್ಟ್ರಿ ಆಗಿತ್ತು. ಇವಾಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಒಂದು ವಾಚಿನಲ್ಲಿ ನಿಮಗೆ ಬೇಕಾದ ಎಲ್ಲ ಪರಿಕರಗಳು ಇರುತ್ತೆ. ಶ್ಯಾಮ್ ಸುಂದರ್ ಅವರು ಈ 20-25 ವರ್ಷದಿಂದ ನಮಗೆ ತುಂಬ ಪರಿಚಯ. ಅವರು ಯಾವಾಗಲೂ ಹೇಳೋದು, ಇವರು ಹೇಳಿದಾಗೆ ಇವಾಗ ಕಠಿಣ ಪರಿಶ್ರಮ ನಮ್ಮದು ಇದ್ದೇ ಇದೆ. ಆದರೆ ದೇವರ ಅನುಗ್ರಹ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಅವರದ್ದು ಮೇನ್ ಕಾರಣ. ಅವರು ನೀವು ಹೋಗಿ ಸುಂದರವಾಗಿ ಮಾತಾಡ್ತಾರೆ, ಉತ್ತಮವಾಗಿ ಮಾತಾಡ್ತಾರೆ. ಯಾವ ಕೆಲಸದಲ್ಲಿಯೂ ಅಭಿವೃದ್ಧಿಯ ಮಹತ್ವತೆ ಕೊಟ್ಟು ಅಂತಾರೆ. ಅತ್ಯಂತ ಸೂಕ್ತ ಬೆಲೆಗೆ ಅವರು ಅತ್ಯಂತ ಉತ್ಕೃಷ್ಟ ಕಂಪನಿಗಳ ಪ್ರಾಡಕ್ಟನ್ನು ಪೂರೈಸುವುದಲ್ಲದೆ ಆಫ್ಟರ್ ಸೇಲ್ ಸರ್ವಿಸನ್ನು ಗಮನವನ್ನು ಕೊಡುತ್ತಾರೆ. ಅಲ್ಲದೆ ಯಾವುದೇ ಗ್ರಾಹಕರು ಅವರ ಅಂಗಡಿಯಿಂದ ಬೇಜಾರು ಮಾಡಿಕೊಂಡು ಹೋಗಬಾರ್ದು ಅಂತ ಅವರ ಒಂದು ಇದು, ಅದೇ ಅವರಿಗೆ ಈವರೆಗೆ ಈ ಲೆವೆಲ್ನಲ್ಲಿ ತಂದು ಮುಟ್ಟಿಸಿದ್ದಾರೆ. ಅವರು ಈ ಮಾಲ್ನಲ್ಲಿ ಅಂಗಡಿ ಹಾಕುವಾಗ ನನ್ನ ಹತ್ರ ಕೇಳಿದರು, ಅಂಗಡಿ ಹಾಕಬೇಕಂತ. ಹಾಕಿ ಇವಾಗ ಮಾಲಿದು ಕಲ್ಚರ್, ಮಾಲಿದು ಯಾವಾಗಲೂ ಮಾಲ್ನಲ್ಲಿ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ. ಹಾಗೆ ಅವರು ತಗೊಂಡ್ರು, ನಮ್ಮ ಹತ್ರ ತೋರಿಸ್ತಾ ಇದ್ದರು ಹೀಗೆ ಹೀಗೆ ಅಂತ. ದೇವರ ದಯೆಯಿಂದ ನಾನು ನೋಡುವಾಗ, ಇವತ್ತು ನೋಡುವಾಗ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಮ್ಮ ಆತ್ಮೀಯರಾದ ಆಚಾರ್ಯರವರು ಅವರಿಗೆ ಮತ್ತು ನಮ್ಮ ಅಂಗಡಿ ಇನ್ನೂ ಒಳ್ಳೆಯದು ಬೆಳೆಯುವಾಗ ಹಾಗೆ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅವರಿಗೆ ಒಂದು ಕಿವಿ ಮಾತು ಏನಂತ ಹೇಳಿದರೆ, ಇಷ್ಟವರೆಗೆ ನಡೆದಾಗೆ ಹಾರ್ಡ್ ವರ್ಕ್ ಮತ್ತು ಒಳ್ಳೆಯ ಸರ್ವೀಸನ್ನು ಕೊಟ್ಟು ಉತ್ತಮ ಜನತೆಗೆ ಉತ್ತಮ ಸರ್ವೀಸನ್ನು ಕೊಡಬೇಕಂತ ಕೇಳಿಕೊಡ್ತೇನೆ. ಮತ್ತು ಅದರ ಹಾಗೆ ಕೊಟ್ಟಿದ್ದಾರೆ. ಅವರಿಗೂ ನಿಮ್ಮ ಎಲ್ಲ ಸಹಕಾರದಿಂದ ಈ ಭೂಮಿ ಟೈಮ್ಸನ್ನು ಹೆಸರು ಎಲ್ಲ ಕಡೆ ಪರಿಸರಿಸಿದಂಥ ದೇವರನ್ನು ಪ್ರಾರ್ಥಿಸಿ ನನಗೆ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಸಾಂಸ್ಕೃತಿಕ ನನ್ನ ಧನ್ಯವಾದ.
ನಗರಸಭಾ ಉಪಾಧ್ಯಕ್ಷೆ ವಿದ್ಯಾಗೌರಿ ಮಾತನಾಡಿ, ಜಿಲ್ಲಾ ಕೇಂದ್ರವಾಗುವ ಎಲ್ಲಾ ಸಾಧ್ಯತೆಗಳು ಪುತ್ತೂರಿಗಿದೆ. ಬ್ರಾಂಡೆಡ್ ಉತ್ಪನ್ನಗಳ ಬೆಲೆ ಬಗ್ಗೆ ಜನರಿಗೆ ಅರಿವಿದೆ. ಅದರಲ್ಲಿರುವ ವಿಶೇಷತೆಗಳನ್ನ ತಿಳಿದೇ ಬ್ರ್ಯಾಂಡ್ಗೆ ಜನ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಪುತ್ತೂರು ಅಂತ ಹೇಳಿದ್ರೆ ಈಗ ಅದು ಒಂದು ಜಿಲ್ಲಾ ಕೇಂದ್ರ ಆಗುವಂತ ಎಲ್ಲ ಸಾಧ್ಯತೆ ಲಕ್ಷಣಗಳು ಇವೆ. ಈ ಸಂದರ್ಭದಲ್ಲಿ ಜನರ ಒಂದು ಬೇಡಿಕೆಯ ಪ್ರಕಾರವೇ ಅವರ ಜೀವನ ಶೈಲಿ ಕೂಡ ಬದಲಾಗ್ತಾ ಇದೆ. ಪುತ್ತೂರು ಹೇಗೆ ಬದಲಾಗ್ತಾ ಇದೆಯೋ ಹಾಗೆ ಪ್ರತಿಯೊಬ್ಬರ ಜೀವನ ಶೈಲಿ ಕೂಡ ಬದಲಾಗ್ತಾ ಇದೆ. ಅವರಿಗೆ ಒಂದು ಥರದ ಬ್ರ್ಯಾಂಡೆಡ್ ವಸ್ತುಗಳ ಮೇಲೆ ಹೆಚ್ಚು ಆಕರ್ಷಣೆ ಮಾತ್ರ ಅಲ್ಲ, ಅದರ ಒಂದು ವ್ಯಾಲ್ಯೂವನ್ನು ಕೂಡ ಅವರಿಗೆ ಗೊತ್ತಿದೆ. ಅಂದರೆ ಆ ಒಂದು ಪ್ರಾಡಕ್ಟ್ಸ್ಗಳಲ್ಲಿ ಯಾವ ರೀತಿಯ ಹೆಚ್ಚಿನ ಅವಕಾಶಗಳಿವೆ, ಯಾವ ರೀತಿ ಅದನ್ನು ತಯಾರಿಸಿದ್ದಾರೆ, ಅದರ ಮುಂದೆ ಬರುವಂಥ ಅದಕ್ಕೆ ಗ್ಯಾರಂಟಿ ಪೀರಿಯಡ್, ಅದರ ಸರ್ವೀಸು ಎಲ್ಲವನ್ನು ಹೊಂದಿಕೊಂಡು ಒಂದು ಬ್ರ್ಯಾಂಡೆಡ್ ವಸ್ತುವನ್ನು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಅದರಲ್ಲಿರುವಂಥ ಕ್ವಾಲಿಟಿಯನ್ನು ತುಂಬ ಮೆಚ್ಚುತ್ತಾರೆ ಜನರು. ಹಾಗೆ ಹೆಚ್ಚಿನ ಜನರು ಬ್ರ್ಯಾಂಡೆಡ್ ವಸ್ತುಗಳಿಗನ್ನೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಭೂಮಿ ಟೈಮ್ಸ್ ಅವರು ನಮಗೆಲ್ಲರಿಗೂ ತಿಳಿದಾಗ 50 ವರ್ಷ ನನ್ನ ಹಿರಿಯರು, ನನ್ನ ಕುಟುಂಬದ ಹಿರಿಯರು ಕೂಡ ನಿಮ್ಮ ಮೊದಲಿನ 50 ವರ್ಷದ ರೇಡಿಯೋ ಕ್ರಾಫ್ಟಿನ ಗ್ರಾಹಕರು. ಎಲ್ರಿಗೂ ತಿಳಿದಂತೆ ಉತ್ತಮ ರೀತಿಯಲ್ಲಿ ಇಡೀ ಪುತ್ತೂರಿಗೆ ಕೊಡುವಂಥ ಒಂದು ಸರ್ವಿಸ್ ಆಗಲಿ ಅಥವಾ ಅವರ ಒಂದು ವಸ್ತುಗಳಾಗಲಿ, ಪ್ರಾಡಕ್ಟ್ಸ್ ಆಗಲಿ, ಎಲ್ಲರೂ ಜನ ಮೆಚ್ಚಿದಂಥ ಪ್ರಾಡಕ್ಟ್ ಅಂದರೆ ರೇಡಿಯೋ ಕ್ರಾಫ್ಟ್ ಕೋರ್ಟ್ ರೋಡಲ್ಲಿ ಇದ್ದದ್ದು. ಈಗ ಅವರು ಭೂಮಿ ಟೈಮ್ಸ್ ಅಂತ ಹೇಳಿ ಅದನ್ನು ಇನ್ನೂ ಉತ್ಕೃಷ್ಟ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಬ್ರ್ಯಾಂಡೆಡ್ ವಸ್ತುಗಳನ್ನು ಇನ್ನೂ ಒಂದು ಮೆಟ್ಲು ಮೇಲೆ ಹೋಗಿ ಈ GL ಮಾಲಲ್ಲಿ ಇದೊಂದು ಭೂಮಿ ಟೈಮ್ಸನ್ನು ಶುರುವಾಗಿ ಮಾಡಿದ್ದಾರೆ. ಜನರಿಗೆ ಈಗಾಗಲೇ ಭಾರತ್ ಸಿನಿಮಾ ಕೂಡ ಇಲ್ಲಿ ಉದ್ಘಾಟನೆ ಆಗಿದೆ. ಬರ್ತಾ ಖಂಡಿತ ಇನ್ನೂ ಹೆಚ್ಚಿನ ಮಳಿಗೆಲ್ಲ ತುಂಬಿ ಜನರಿಗೆ ಇದೊಂದು ಉತ್ಕೃಷ್ಟವಾದ ಒಂದು ಮಾಲ್ ಅಂತ ಹೇಳಿ ಮೂಡಿ ಬಂದು ಜನರಿಗೆ ಬೇಕಾದ ವಸ್ತುಗಳು ಸಂಪೂರ್ಣವಾಗಿ ಈ ಮಾಲಲ್ಲೇ ಸಿಕ್ಕುವಾಗೆ ಆಗಲಿ ಅಂತೇಳಿ ನಾನು ನಿಮಗೆ ಆಶಿಸ್ತಾ ಇದ್ದೇನೆ. ಭೂಮಿ ಟೈಮ್ಸ್ಗೆ ಕೂಡ ನಮ್ಮ ಶುಭಾಶಯಗಳನ್ನು ಹೇಳ್ತಾ ಇನ್ನೂ ಹೆಚ್ಚಿನ ವ್ಯಾಪಾರ ಅವರಿಗಾಗಲಿ, ಜನ ಮನ ಗೆಲ್ಲಿ ಇಬ್ಬರೂ ಸಹ ಬಲರಾಮಾಚಾರ್ಯ, ಶ್ಯಾಮ್ ಸುಂದರ್ ರಾವ್ ಅವರು ಕೂಡ ಆಗಲಿ ಅಂತೇಳಿ ಆಶಿಸ್ತಾ ನಾವೆಲ್ಲರೂ ಕೂಡ ಸೇರಿ ಅವರಿಬ್ಬರಿಗೂ ಕೂಡ ಒಳ್ಳೆಯ ಸಪೋರ್ಟ್ ಮಾಡುವ, ಅವರ ಬಿಸ್ನೆಸ್ ಇನ್ನು ಉತ್ತಮ ರೀತಿಯಲ್ಲಿ ಆಗಲಿ ಅಂತೇಳಿ ಆಶಿಸ್ತಾ ನಾನು 2 ಮಾತೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MB ವಿಶ್ವನಾಥ ರೈ ಮಾತನಾಡಿ, ನಾನು ಒಬ್ಬ ರೇಡಿಯೋ ಕ್ರಾಫ್ಟ್ನ ಗ್ರಾಹಕ. ಇಲ್ಲಿ ಗ್ರಾಹಕರಿಗೆ ನಗುಮುಖದ ಸೇವೆ ದೊರೆಯುತ್ತಿದ್ದು ಮಳಿಗೆಯು ಉತ್ತುಂಗಕ್ಕೆ ಬೆಳೆದಿದೆ. ಇದೀಗ 2ನೇ ಮಳಿಗೆ ಪ್ರಾರಂಭಗೊಂಡಿದ್ದು ಮಳಿಗೆ ಉತ್ತುಂಗಕ್ಕೆ ಏರಲಿ, ಇನ್ನಷ್ಟು ಮಳಿಗೆಗಳು ಪ್ರಾರಂಭವಾಗಲಿ ಎಂದು ಆಶಿಸಿದರು. ಶ್ರೀಫಲಿಂಗೇಶ್ವರ, ಲಕ್ಷ್ಮೀ ವೆಂಕಟರಮಣ ಮತ್ತು ಎಲ್ಲ ದೇವರುಗಳನ್ನ ಹೊಂದಿಸ್ತಾ ಈ ಒಂದು ಶಾಸಕರವರ ನೇತೃತ್ವದಲ್ಲಿ ನಡೆದಂಥ ಪ್ರಾರಂಭವಾಗುವಂಥ ಈ ಭೂಮಿ ಟೈಮ್ಸ್ ಒಳ್ಳೆ ವ್ಯಾಪಾರ ಯಾಕೆಂತ ಹೇಳಿದ್ರೆ ನಾನು ರೇಡಿಯೋ ಕ್ರಾಫ್ಟಿನ ಒಬ್ಬ ಸಾಧಾರಣವಾಗಿ ಅವರ ಶಾಪಿಗೆ ಹೋಗ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ ನೀಟಾದ ಅಪಿಯರೆನ್ಸ್, ಸುಂದರ ಮುಖ, ಸುಂದರವಾದ ಸುಂದರವಾಗಿ ಮಿತ ಭಾಷೆ, ಮತ್ತೆ ವ್ಯಾಪಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಒಳ್ಳೆಯ ವ್ಯಕ್ತಿತ್ವ. ಆದ್ರಿಂದ ಅವರ ಒಳ್ಳೆಯತನ ಇವತ್ತು ಅವರನ್ನು ಅಭಿವೃದ್ಧಿ ಅವರ ಹಿರಿಯರು ಮಾಡಿದಂಥ ಈ ಸಂಸ್ಥೆ ಒಂದು ಒಳ್ಳೆಯ ಒಂದು ಬ್ರ್ಯಾಂಚ್ ಕೂಡ ಮಾಡಿದೆ. ಇದು ಇನ್ನೂ ಹಲವಾರು ಬ್ರಾಂಚ್ಗಳಾಗಲಿ, ಒಳ್ಳೆಯ ವ್ಯಾಪಾರ ಆಗಲಿ ನಾನು ಅವರಿಗೆ GL ಕಾಂಪ್ಲೆಕ್ಸ್ ಈಗ ಬಲರಾಮಾಚಾರ್ಯ ಬಗ್ಗೆ ಕೂಡ ನನಗೆ ಈ ಸಂದರ್ಭದಲ್ಲಿ ಅವಕಾಶ. ನಾನು ಅವರಲ್ಲಿ ಯಾವಾಗಲೂ ಹೇಳಿಕೊಂಡು ಅವರೊಬ್ಬ ದೂರದೃಷ್ಟಿವಂತ ಒಂದು ವ್ಯಕ್ತಿತ್ವ. ಯಾಕಂದ್ರೆ ಕಾಂಪ್ಲೆಕ್ಸ್ ಮಾಡುವಾಗಲೂ ಅದೇ ದೃಷ್ಟಿ ಯಾವತ್ತೂ ಯಾವ ಕಾಲಕ್ಕೂ ಅದು ಪುತ್ತೂರಿಗೆ ಅನ್ವಯಿಸುವಂಥದ್ದು. ಬೇರೆ ಬೇರೆ ಕಟ್ಟಡ ಮತ್ತು ಅವರ GL ಇದು ಚಿನ್ನದ ಅಂಗಡಿ ಕೂಡ ಎಲ್ಲ ಇದರಲ್ಲಿ ಕೂಡ ಅದು ಪುತ್ತೂರಿಗೆ ಒಂದು ಮಾದರಿಯಾದಂಥ ಒಂದು ಸಂಸ್ಥೆ. ಇದು ಪುತ್ತೂರಿಗೆ ಅತಿ ಪ್ರಾಮುಖ್ಯವಾಗಿ ಬೆಳೆದಿರುತ್ತದೆ. ಬೆಳೆಯುತ್ತಿರುವ ಪುತ್ತೂರಿಗಿಂತ ಒಂದು ಕಾಂಪ್ಲೆಕ್ಸ್ ಬಂದ್ರೆ ಇದೊಂದು ಪುತ್ತೂರಿಗೆ ಮುಕ್ತ ಇದ್ದಂತೆ ಈ ಸಂಸ್ಥೆ ಇನ್ನೂ ಕೂಡ ಬೆಳೆಯಲಿ. ಎಲ್ಲ ಕಾಂಪ್ಲೆಕ್ಸ್ ಈಗ ಇವ್ರದ್ದು ಮಳೆಗೆ ಬಂದಿದೆ. ಪ್ರಥಮ GL 1 ನಲ್ಲಿ ಇದು ಭೂಮಿ ಟೈಮ್ಸ್ ಬಂದಿದೆ. ಈ ಭೂಮಿ ಟೈಮ್ಸ್ ಪುತ್ತೂರಲ್ಲಿ ಒಂದಾಗಿ ಉಳಿಸ್ಕೊಂಡು ಎಲ್ಲ ದೇವರುಗಳಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತು.
ಯೂನಿಯನ್ ಬ್ಯಾಂಕ್ನ ಸೀನಿಯರ್ ಮ್ಯಾನೇಜರ್ ಸುರೇಶ್ ನಾಯ್ಕ್ ಮಾತನಾಡಿ, ಮಳಿಗೆಯು ಉತ್ತಮ ಸೇವೆಯ ಮೂಲಕ ಅಧಿಕ ಲಾಭ ಪಡೆದು ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು. ಯಾಕಂದ್ರೆ ನಾವು ಕೂಡ ಆಚೆಲೆಗೆ ಪರ್ಚೇಸ್ ಮಾಡಿದ್ದೇವೆ. ನಮಗೆ ಇಲ್ಲಿ ಫ್ರೆಂಡ್ಸಿಗೆ ಇಲ್ಲಿ ಬರ್ತ್ಡೇ ಅದು ಏನಿದ್ರು ನಾವು ಅಲ್ಲಿಗೆ ಪರ್ಚೇಸ್ ಮಾಡಿದ್ದು. ಹಾಗಾಗಿ ನನಗೆ ರೇಡಿಯೋ ಕ್ರಾಫ್ಟ್ ನನಗೆ ಗೊತ್ತಿರುವಂಥದ್ದು. ಸೊ ಹಾಗಾಗಿ ಅವರು ಫಸ್ಟಿಗೆ ಬಂದಾಗ ನನಗೆ ಕೇಳಿದ್ದೆ, ಹೀಗೆ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ನಾವು ನೋಡ್ತಾ ಇದ್ವಿ, ಈಗ ಪುತ್ತೂರಲ್ಲಿ ಮಾಲ್ ಅಂತ ನಮಗೆ ಒಂದು ಕನಸೇ ಆಗಿ, ಬಟ್ ನಾವು ಯೋಚಿಸ್ತಾ ಇದ್ವಿ ನಾವು ಮಂಗಳೂರು ಹೋಗ್ಬೇಕು ಅಂತ. ಸೊ ಈಗ ನಮಗೆ ಪುತ್ತೂರಲ್ಲೇ ಮಾಲ್ ಸಿಗುತ್ತೆ. ಬಲರಾಮಂಜರಿಗೆ ತುಂಬ ಧನ್ಯವಾದಗಳು. ಹಾಗೆ ಮಾಲ್, ಸಿನಿಮಾ ಎಲ್ಲ ಪುತ್ತೂರಲ್ಲೇ ನಮಗೆ ಸಿಗ್ತಾ ಇದೆ. ಸೊ ಇದೇ ರೀತಿ ಮಾಲಲ್ಲಿ ಭೂಮಿ ಟೈಮ್ಸ್ ಹೆಸರಲ್ಲಿ ನಮ್ಮ ಶಾಂತಿಸರ ವಾಚ್ ಹೊಸತ್ತು ಓಪನ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಅವರಿಗೆ ತುಂಬ ಶುಭಾಶಯಗಳನ್ನು ಹಾರೈಸ್ತೇನೆ. ಹಾಗೆ ಅವರಿಗೆ ಮುಂದೆ ಬಿಸ್ನೆಸ್ಸಲ್ಲಿ ವೃದ್ಧಿ ಆಗಲಿ ಹಾಗೂ ಉತ್ತಮವಾದ ಬಿಸಿನೆಸ್ ಗ್ರೋತ್ ಆಗಲಿ ಮತ್ತು ಪ್ರಾಫಿಟ್ ಆಗಿ ಸೇಲ್ಸ್ ಅಲ್ಲಿ ತುಂಬ ಇದಾಗಲಿ ಅಂತ ನಾನು ಆಶಿಸ್ತೇನೆ. 2 ಮಾತು. ಮಳಿಗೆಯಲ್ಲಿ ಟೈಟನ್, ಸೊನಾಟಾ, ಫಾಸ್ಟ್ ಟ್ರ್ಯಾಕ್, ಪೊಲೀಸ್, ಕ್ಯಾಶಿಯೋ, ಟೈಮ್ಯಾಕ್ಸ್, ಟಾಮಿ ಮೊದಲಾದ ಬ್ರಾಂಡೆಡ್ ಕಂಪನಿಗಳ ವಾಚ್ ಹಾಗೂ ಗಡಿಯಾರಗಳು ಲಭ್ಯವಿದೆ ಎಂದು ಮಾಲಕ ಶ್ಯಾಮ್ ಸುಂದರ್ ತಿಳಿಸಿದರು. ನಾವು ರೇಡಿಯೋ ಕ್ರಾಫ್ಟ್ ಸಂಸ್ಥೆ 36 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈಗ ಹೊಸದಾಗಿ GL ಮಾಲಲ್ಲಿ ಭೂಮಿ ಟೈಮ್ಸ್ ಹೆಸರಲ್ಲಿ ಹೊಸದಾಗಿ ಬ್ರ್ಯಾಂಡೆಡ್ ವಾಚ್ ಶೋರೂಮ್ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ಸೊನಾಟಾ, ಟೈಟಾನ್, ಫಾಸ್ಟ್ ಟ್ರ್ಯಾಕ್, ಟಾಮಿ ಹಿಲ್ಫಿಗರ್, ಟೈಮ್ಯಾಕ್ಸ್, ಪೊಲೀಸ್ ಹಾಗೂ ಫಾಜಿಲ್ ವಾಚನ್ನು ಇಲ್ಲಿ ಸೇಲ್ ಮಾಡ್ತಾ ಇದ್ದೇವೆ. ಆದ ಕಾರಣ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ, ವಿಶ್ರಾಂತ ಪ್ರಾಧ್ಯಾಪಕ ವಿಬಿ ಆರ್ತಿಕಜೆ, ಸತ್ಯಸಾಯಿ ಆಸ್ಪತ್ರೆಯ ಡಾ ಸತ್ಯಸುಂದರ, ಚೇತನ ಆಸ್ಪತ್ರೆಯ ಡಾ ಜೆಸಿ ಅಡಿಗ, ಅಂಬಿಕಾ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಸುರೇಶ್ ಶೆಟ್ಟಿ, ಸುಧನ್ವ ಆಚಾರ್ಯ, ಲಕ್ಷ್ಮೀಕಾಂತ ಆಚಾರ್ಯ, ಸುಭಾಷ್ ಬೆಳ್ಳಿಪಾಡಿ ಸೇರಿದಂತೆ ಹಲವು ಮಂದಿ ಆಗಮಿಸಿ ಶುಭ ಹಾರೈಸಿದರು. ಮಾಲಕ ಶ್ಯಾಮ್ ಸುಂದರ್ ಅವರ ಪುತ್ರಿಯರಾದ ಭೂಮಿಕಾ ಹಾಗೂ ಆಶಿಕಾ ಪ್ರಾರ್ಥಿಸಿದರು. ನಿವೃತ್ತ ಪ್ರಾಂಶುಪಾಲ ಅನಂತ ಮುಡಿತಾಯ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಶ್ಯಾಮಸುಂದರ ಅತಿಥಿಗಳನ್ನ ಹೂ ಸ್ಮರಣಿಕೆ ನೀಡಿ ಗೌರವಿಸಿದರು. ಕಾಂತಿ ಶ್ಯಾಮ್ ವಂದಿಸಿದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ